ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ವತಿಯಿಂದ ಮೊಗವೀರ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಗೌರವಧನ ಪ್ರದಾನ ಕಾರ್ಯಕ್ರಮ ಉಳ್ಳಾಲದ ಮೊಗವೀರ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಈ ಸಂದರ್ಭ ನಿವೃತ್ತ ಯೋಧ ದಿನೇಶ್ ಕಾಚುವ ಮತ್ತು ಸಮಾಜ ಸೇವಕ ರಾಜಶೇಖರ್ ಉಳ್ಳಾಲ್ ಅವರನ್ನು ಸನ್ಮಾನಿಸಲಾಯಿತು. ಮಂಡಲ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದಕ್ಕಿಂತ ಮೊದಲಾಗಿ ರಾಜಕುಮಾರ್ ಅವರು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅನ್ನು ಸ್ಥಾಪಿಸಿಕೊಂಡು ಜಾತಿ ಮತ ಭೇದವಿಲ್ಲದೆ ಎಲ್ಲೆಲ್ಲಿ ಯಾರಿಗೆ ಏನ ಅಗತ್ಯವಿದೆಯೋ ಅದನ್ನು ಅವರಿಗೆ ತಲುಪಿಸಿ ಬಡ ಜನರು ಕಷ್ಟದಲ್ಲಿರುವವರು ತಮಗೆ ಬೇಕಾದ ಕಷ್ಟ ನಿವಾರಣೆ ಮಾಡಿಕೊಳ್ಳಲು ಹೊಸ ಬಡ ಜನರ ದೇವರಾಗಿ ತೊಡಗಿಸಿ ಹಾರ ಹಾಕಿ ಫಲ ಪುಷ್ಪವನ್ನು ನೀಡಿ ಸನ್ಮಾನ ಫಲಕವನ್ನು ನೀಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷ ಹಾಜಿ ರಶೀದ್ ಮಾತನಾಡಿ, ಉಳ್ಳಾಲ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಹೆಸರನ್ನು ಬದಲಿಸಿ ಸಾಮರಸ್ಯದ ಉಳ್ಳಾಲ ಎಂಬ ಹೆಸರು ತರಲು ಮಾರುತಿ ಯುವಕ ಮಂಡಲ ಇಂತಹ ಸಂಘ ಸಂಸ್ಥೆಯು ಮುಂತಾದಾಗ ಸಾಮರಸ್ಯದ ಉಳ್ಳಾಲವಾಗಿ ಬದಲಾಗಲು ಸಾಧ್ಯ ಎಂದು ಹೇಳಿದರು. ಜನರಲ್ಲಿ ವಿಭಿನ್ನ ಜಾತಿಯವರು, ವಿಭಿನ್ನ ಭಾಷೆಯವರು, ವಿಭಿನ್ನ ಶೈಲಿಯ ಜೀವನ ಮಾಡುವವರು, ವಿವಿಧ ಧರ್ಮದ ಪೂಜಕರಾಗಿರುವವರು, ದೇವರೊಬ್ಬನೇ ಎಂಬ ಒಂದು ಹೃದಯಾಂತರದ ಭಾವನೆ ಎದುರು ಬೇರೆ ರೀತಿ ನಾವು ಆರಾಧನೆಯನ್ನ ಮಾಡುವ ಶೈಲಿಯಲ್ಲಿ ಈ ಜೀವನ ಮಾಡ್ತೇವೆ. ಆದರೆ ಮನುಷ್ಯ ಮಾತ್ರ ಅವನ ರೂಪುರೇಷೆ, ಅವನ ಸೌಂದರ್ಯ ಹೆಚ್ಚು ಕಮ್ಮಿ ಇದ್ರೂ ಕೂಡ ಅವನ ಜೀವನ, ಅವನ ಹೃದಯ, ಅವನ ರಕ್ತ ಪ್ರತಿಯೊಂದು ಕೂಡ ಈ ಭೂಮಿ ಮೇಲೆ ಒಂದೇ ರೀತಿ ಇರ್ತದೆ. ಈ ಭೂಮಿ ಮೇಲೆ ನಾವು ಜೀವಿಸಬೇಕಾದರೆ ನಮ್ಮ ಸೇವನೆಗೆ ಗಾಳಿ ನೀರು ನಮಗೆ ಎಲ್ಲರಿಗೂ ಒಂದೇ ರೀತಿ. ಎಲ್ಲವೂ ತಿಳಿದ ನಾವು ಕ್ಷುಲ್ಲಕ ಕಾರಣಕ್ಕಾಗಿ ನಾವು ಜಾತಿ ಧರ್ಮ ಅಂತ ಹೇಳುವ ಒಡೆಯುವ ಕೆಲಸವನ್ನು ಕೇವಲ 0.0 ಜನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಉಳ್ಳಾಲದಲ್ಲಿ ಈಗ ಬಹಳಷ್ಟು ಕಡಿಮೆಯಾಗಿದೆ. ಅದು ಸಂಪೂರ್ಣವಾಗಿ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷ ಭರತ್ ಕುಮಾರ್ ಉಳ್ಳಾಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾರುತಿ ಯುವಕ ಮಂಡಲ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದೆ. ಇದು ಉಳ್ಳಾಲಕ್ಕೆ ಹೆಮ್ಮೆ ತರುವ ವಿಚಾರ. ಇದೇ ರೀತಿ ಎಲ್ಲಾ ಸಂಘ ಸಂಸ್ಥೆಗಳು ದುಡಿದಾಗ ನಮ್ಮ ಊರಿನ ಸಮಸ್ಯೆಯನ್ನ ನಾವೇ ಪರಿಹರಿಸಬಹುದು ಎಂದು ಹೇಳಿದ್ರು. ಮಾರುತಿ ಯೋಗ ಮಂಡಲ ಒಂಜಿ ಫುಲ್ ಫ್ಲೆಜ್ಡ್ ಪ್ರಾರಂಭ ಆನಾಗ ನಮ್ಮ ಪ್ರಾರಂಭ ಮಲ್ತಿನಿ ಒಂಜಿ ಧ್ವಜಾರೋಹಣ ಮಲ್ಪರ. ಆ ಧ್ವಜಾರೋಹಣ ಬೈದಿನ ನಮ್ಮ ಅಬ್ದುಲ್ ರಶೀದ್ ದರ್ಗಾದ ಅಧ್ಯಕ್ಷರು ಇನಿ ಈ ಕಾರ್ಯಕ್ರಮ ಬೈದರು. ಬಕ್ಕೊಂಜಿ ದಾನ ಪಂಡ ಇನಿ ನಮ್ಮ ವರ್ಷೋತ್ಸವ ಸೇನಾನಿ ನಕ್ಲಿಗೆ ಸನ್ಮಾನ ಮಲ್ತದಕ್ಕುವ ಇನಿದ ಅಂಚಿನ ಒಂಜಿ ನಮ್ಮ ಕಾಜವರು ಭಾರಿ ಪರಿಚಯದ ಜನ ಐತ ಒಟ್ಟಿಗೆ ಒಂಜಿ ಸನ್ಮಾನ ಮಲ್ತಿನ ಜನ ನಿಜವಾದ ಅಕ್ಲಿಗೆ ಸನ್ಮಾನ ಮಲ್ತಿನೇಟಾದ್ರ ನಂಗೆ ಸನ್ಮಾನ ತಿಕ್ಕಿಡು ಬಂದು ಎದೆ ತಟ್ಟು ಬಣಿಯರದ ರಾಜಿ ಕುಳ್ಳಾರನ ಬಗ್ಗೆ ಹೆಚ್ಚಿನಕ್ಲಿಗೆ ಗೊತ್ತುಂಡ ಗೊತ್ತಿಜ್ಜನಕ್ಲೆ ಬಂತ ಓಲೋಲು ಬೂರ್ದಿನಂಚಿನ ಭಿಕ್ಷುಕೆರೆಗೆ ಅಕಲ ತರೆಡು ಪುರಿ ಬೂರ್ದುಕೊಂಡು ಕಾರಡು ಈ ಗ್ಯಾಂಗರಿ ನಾದುಕೊಂಡು ಅಂಚಿನಕ್ಲೆ ಕೂತು ಹೋದು ಆ ಕುಜವನ್ನು ಕತ್ತೇರದು ಆ ಗಾಯವನ್ನು ಹೋಲಿಸಿದು. ಈ ಸಂದರ್ಭ ಉತ್ತಮ ಅಂಕ ಪಡೆದ 44 ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು.
ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷ ರಶೀದ್ ಹಾಚಿ, ಉದ್ಯಮಿಗಳಾದ ಲೋಕೇಶ್ ಉಳ್ಳಾಲ್, ಮೊಹಮ್ಮದ್ ಫಕೀರ್, ಮೊಗವೀರ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಪುತ್ರನ್, ಮೊಗವೀರ ಶಾಲಾ ಮುಖ್ಯೋಪಾಧ್ಯಾಯಿನಿ ವೇದಾವತಿ ಟೀಚರ್, ಬಿಜೆಪಿ ಉಳ್ಳಾಲ ವಲಯ ಸದಸ್ಯೆ ಮಮತಾ ಮತ್ತಿತರರು ಉಪಸ್ಥಿತರಿದ್ದರು. ಆರಿಸ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.